ಆರೋಗ್ಯದ ದೃಷ್ಟಿಕೋನದಿಂದ ಪರಿಸರ ಸಂರಕ್ಷಣೆ, ಪರಿಸರ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮದ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಂದು ನಾಗರಿಕನ ಆದ್ಯ ಕರ್ತವ್ಯ. ಜೀವನದಲ್ಲಿ ಸಂತೋಷ ಬಂದಿದ್ದರೆ ಮನುಷ್ಯನಿಗೆ ಅದುವೇ ಸ್ವಾತಂತ್ರ್ಯ. ಇಂತಹ ಮನೋಭಾವವನ್ನು ಬೆಳೆಸಿ ಉಳಿಸಿಕೊಳ್ಳುವಲ್ಲಿ ನಾವು ಸನ್ನದ್ಧರಾಗಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿಕೊಂಡಲ್ಲಿ ಹೇಳಿದ್ದಾರೆ. ಕಾರ್ಕಳ ತಾಲೂಕಿನ ಮುಣಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ಫ್ರೆಂಡ್ಸ್ ಮುಣಕೂರು ಇವರ 23ನೇ ಹೆಜ್ಜೆ ಕಾರ್ಯಕ್ರಮದ ಅಂಗವಾಗಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ವೃಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಾಗಾಗಿ ಸಂಸ್ಥೆಯ ವಿದ್ಯಾರ್ಥಿ, ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಆನಂದ್ ಸಾಗರ್ ಅವರು ನಮಗೆಲ್ಲರಿಗೂ ಅಭಿಮಾನದ ಸಂಗತಿ. ಹಾಗಾಗಿ ಎಲ್ಲ ಮಾತಾಡೋದಿಲ್ಲ, ಯಾಕಂದ್ರೆ ಯಾವ ಮಾತು ಕಡಿಮೆ ನುಡಿಮೆ ಹೆಚ್ಚು ಅನ್ನೋದಕ್ಕೆ ಬಹಳ ಗೊತ್ತುಕೊಳ್ಳುವಂತ ಆನಂದ್ ಸಾಗರ್ ಅವರು ಜೀವನದಲ್ಲಿ ಎಂತ ಹೀಗಾದಂತ ಚಿಂತನೆ ಬಂದಾಗ ಆಶ್ಚರ್ಯ. ಒಂದು ವಿದ್ಯಾರ್ಥಿ ಆಗಿದ್ದಾಗ ಬಹಳ ಬುದ್ಧಿವಂತ ವಿದ್ಯಾರ್ಥಿ ಆಗಿರಲಿಲ್ಲ. ಹಾಗಾಗಿ ನಮ್ಗೆ ಅನೇಕ ಯೋಚನೆ ಮಾಡಿದೆ. ಬುದ್ಧಿವಂತ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಫ್ರೆಂಡ್ಸ್ನ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕಂತಂದರೆ, ಸುಮಾರು 3 ವರ್ಷಗಳ ಹಿಂದೆ ಆರಂಭವಾದಂಥ ಒಂದು ಸಂಘಟನೆಯೇ ನಮ್ಮ ಫ್ರೆಂಡ್ಸ್. ಮುಣಕೂರಿನ ಪರಿಸರದಲ್ಲಿ ತೊಂದರೆಗೊಳಗಾದಂತಹ, ಆರ್ಥಿಕವಾಗಿ ಹಿಂದುಳಿದಂತಹ ಹಾಗೆ ಶಿಕ್ಷಣದಿಂದ ವಂಚಿತರಾದಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡತಕ್ಕಂಥ ಉದ್ದೇಶದಿಂದ ಆರಂಭವಾದಂಥ ಸಂಸ್ಥೆ ಈ ನಮ್ಮ ಫ್ರೆಂಡ್ಸ್ ಮುಣಕೂರು. ಈಗಾಗಲೇ ಸುಮಾರು 22 ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಮುಗಿಸಿ ಈ ದಿನ 23ನೇ ಕಾರ್ಯಕ್ರಮವಾಗಿ ಮುಣಕೂರು ವಿದ್ಯಾವರ್ಧಕ